ಅಂದ ಕೂಡಲೇ ಅಲ್ಲಿನ ಆಚರಣೆ ಕ್ರಮ ನಿಲುವುಗಳಲ್ಲಿ ಒಂದಷ್ಟು ಭಿನ್ನ ವಿಶೇಷತೆಯೇ ಕೂಡಿರುತ್ತೆ. ಇಲ್ಲಿ ದೈವ ದೇವರುಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಅಂತಹ ದೈವ ದೇವರುಗಳ ಸನ್ನಿಧಾನದ ವಿಶೇಷತೆಯೇನು, ಹಿನ್ನೆಲೆ ಏನು, ಇವೆಲ್ಲವನ್ನ ತಿಳಿಸಿಕೊಡುವ ಕಾರ್ಯಕ್ರಮವೇ ದೈವ ದೇವರು. ನಾನು ಕವಿತಾ ಮಾಣಿ. ಪುತ್ತೂರು ತಾಲೂಕಿನ ಬಾಯಾರು ಬಲ್ನಾಡ್ ಕುಂದರ್ ತರವಾಡು ಕುಟುಂಬದ ವತಿಯಿಂದ ನೂತನ ತರವಾಡು ಮನೆ ಗೃಹ ಪ್ರವೇಶ ಮತ್ತು ತರವಾಡು ನಾಗದೇವರು, ಧರ್ಮದೈವ ಧೂಮಾವತಿ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೆಯಿತು. ನೂತನ ತರವಾಡು ಮನೆ ಗೃಹ ಪ್ರವೇಶ ಮತ್ತು ತರವಾಡು ನಾಗದೇವರು, ಧರ್ಮದೈವ ಧೂಮಾವತಿ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಪುತ್ತೂರು ತಾಲೂಕಿನ ಬಾಯಾರು ಬಲ್ನಾಡು ಕುಂದರ್ ತರವಾಡು ಕುಟುಂಬದ ವತಿಯಿಂದ ಇತ್ತೀಚೆಗೆ ವಿಜೃಂಭಣೆಯಿಂದ ನಡೆಯಿತು. ಫೆಬ್ರವರಿ 16ರಂದು ಸಂಜೆ ತಂತ್ರಿಗಳ ಆಗಮನ ಮತ್ತು ಸ್ವಾಗತ ನಡೆಯಿತು. ಬಳಿಕ ದೇವತಾ ಪ್ರಾರ್ಥನೆ, ಸ್ಥಳ ಶುದ್ಧಿ, ಪ್ರಸಾದ ವಿತರಣೆ ನಡೆಯಿತು. ಫೆಬ್ರವರಿ 17ರಂದು ಬೆಳಗ್ಗೆ 8:44ರ ಮೀನ ಲಗ್ನದ ಮುಹೂರ್ತದಲ್ಲಿ ಕೆಮಿಜೆ ಶ್ರೀ ಲಕ್ಷ್ಮೀಶ ತಂತ್ರಿಗಳ ನೇತೃತ್ವದಲ್ಲಿ ತರವಾಡು ಮನೆ ಗೃಹ ಪ್ರವೇಶ ಮತ್ತು ನಾಗದೇವರ ಪ್ರತಿಷ್ಠೆ, ಶ್ರೀ ಧರ್ಮದೈವ ಧೂಮಾವತಿ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಿತು.
ಭಾರಿ ಕುಂಟುತ್ತಾ ಸಾಗುತ್ತಿದ್ದ ತರವಾಡುವನ್ನ ವಾಸು ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಹಾಗೆಯೇ ಕುಟುಂಬ ವರ್ಗದವರು ಹಾಗೂ ಊರಿನ ಸಮಸ್ತರು ಸೇರಿಕೊಂಡು ನಾಗನಕಟ್ಟೆ ಹಾಗೂ ಧರ್ಮದೈವ ಧೂಮಾವತಿ ಮತ್ತು ಪರಿವಾರ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ತರವಾಡು ಮನೆ ಗೃಹ ಪ್ರವೇಶ ಕೆಮ್ಮಿಂಜೆ ತಂತ್ರಿಗಳ ಮಾರ್ಗದರ್ಶನದಲ್ಲಿ ನಡೆದಿದೆ.
ಸಂಬಂಧಪಟ್ಟನಕ್ಲ ಬೇತೆ ಬೇತೆ ಈ ಊರ್ತಾಗಲಿ ಮುಲ್ಪ ನೆರೆಕರತಾಗಲಿ ಮಾತೆಲ್ಲ ಸೇರಿತು ಭಾರಿ ಎಡ್ಡೆ ರೀತಿ ಒಂಜಿ ನಾಗದೇವರನ ನಾಗನಗಟ್ಟೆ ಅಂಚನೆ ಧರ್ಮದೈವ ಧೂಮಾವತಿ ಅಪ್ಪನ ದೈವಸ್ಥಾನ ಗುಳಿಗನ ಕಟ್ಟೆ ಅಂಚನೆ ಮಾತ ಬೇತೆ ಬೇತೆ ಕಟ್ಟತೆ ಕೊಟ್ಟಿಡ್ತು ಗರದ ಪರಿಮುಟ್ಟ ಇತ್ತಿನಂಚಿನ ಕುಟುಂಬ ಸಂಸಾರಕ್ಕೂ ಈ ತರವಾಡ್ತಾ ಇಲ್ಲಿ ರಚನೆ ಮಾಡ್ತಂದು ಎಡ್ಡೆ ರೀತಿ ನೀನು ಕೆಮ್ಮಿಂಜೆ ತಂತ್ರಲಿನ ನೇತೃತ್ವಟ್ಟು ಎಡ್ಡೆ ರೀತಿ ನೀನು ಗೃಹ ಪ್ರವೇಶ ಆಂಡ್ ದೈವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲಶ ಆಂಡ್ ಮಾತಾ ಕಾರ್ಯಗಳ ಆತು ವೆಂಕಟರಮಣ ದೇವರನ ಮುಡಿಪುಳ ಆ ತರೆದೊಳತದ ಪಾಟನ ನಿಲಯನಪುಣ ಪೂರ್ವರಿಯಾಗಲ ನಂಬದು ಪತ್ತನಂಚಿನ ಸಂಪ್ರದಾಯ ಪ್ರಕಾರ ಎಂಗ್ಲ ಅರಿಯಡ್ಕದ ದಾಸ ಇರ್ಬತ್ತದೆ ಎಡ್ಡೆ ರೀತಿ ಅರಿಸೇವನೆ ನಡಪಾದು ಕೊರಿಯರು ಒಂದು ಮಾತೆಲ್ಲ ಈ ಕುಟುಂಬ ತಗಲಿನ ಅಭಿವೃದ್ಧಿಗೆ ಬೋಡಾತು ಮಲ್ಪೊಡಂಚಿನ ಕಾರ್ಯಗಳು ಪೂರ ಹಿರಿಯಾಗಲೇ ಕಾಲೋಟು ವಾ ಕಾಲೋಟು ಒಂದು ಪೂರ ಈತ ಒಂಜಿ ವಿಜೃಂಭಣೆ ಆವಂತಿ ತಿರುನನ್ಪುಣ ಏರಿಗಳ ತಿರಿನ ವಿಚಾರ ಆಯ್ತು ಆಂಡ ಈತ ಎಡ್ಡೆ ರೀತಿ ಮಾತೆಲ್ಲ ಸಹಕಾರಡು ಅಗ್ಲಾಗ್ಲಿ ಆ ಇಲ್ಲ ಅಗ್ಲಾಗ್ಲ ಬಿಡದ ಜೋಕ್ಲಿನ ಸಾಂಕುಣಂಚಿನ ಅಂಜಿ ಪಣ ಉಟು ಐನು ಈಡೆಗೆ ಈ ತರವಾಡಿಗೆ ಎಗ್ಲ ದೆಯ್ಯದೇವರಿಗೆ ನೋಡಿದ ಸಮರ್ಪಣೆ ಮಾಡ್ತಂದು ಸಮರ್ಪಣಾ ಭಾವಟು ಮಾತೆಲ್ಲ ಈ ಕೆಲಸ ಈ ಪುಣ್ಯ ಕಾರ್ಯಟು ತೊಡಗಿಸುವಂತೇಳಿ ಅಗಲಿಗೆ ಮಾತ ನನ್ನ ದುಂಬುಗಳ ಈ ಮುಲ್ಪದ ನಾಗದೇವೇರಿ ಅಂಚನೆ ಧರ್ಮದೇವರು ರಕ್ತೇಶ್ವರಿ ಧೂಮಾವತಿಯಪ್ಪೆ ಅಂಚನೆ ಪಂಜುರ್ಲಿ ಸರ್ವಶಕ್ತಿಲಿ ಮುಡಿಪುಡು ನೆಲೆ ಅಂಚನ ವೆಂಕಟರಮಣ ಸ್ವಾಮಿ ಅನುಭವಿಸವಡಂದು ಎಂಕ್ಲ ಮಂತ್ರ ನಂಚಿನ ಪ್ರಾರ್ಥನೆ. ಬಲ್ನಾಡು ಕುಂದರ್ ತರವಾಡು ಕುಟುಂಬದ ನೂತನ ತರವಾಡು ಮನೆ ಗೃಹ ಪ್ರವೇಶ ಮತ್ತು ತರವಾಡು ನಾಗದೇವರು ಧರ್ಮದೈವ ಧೂಮಾವತಿ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನ ನೋಡಿದ್ರಿ. ಇನ್ನು ಸಂಜೆ ಕೋಲೋತ್ಸವ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಕುಂದರ್ ತರವಾಡು ಕುಟುಂಬದ ನೂತನ ತರವಾಡು ಮನೆ ಗೃಹ ಪ್ರವೇಶ ಮತ್ತು ತರವಾಡು ನಾಗದೇವರು ಧರ್ಮದೈವ ಧೂಮಾವತಿ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆದ ಬಳಿಕ ಸಂಜೆ ದೈವಗಳ ಭಂಡಾರ ಇಳಿಸಲಾಯಿತು. ರಾತ್ರಿ ಕಲ್ಲುಟ್ಟಿ ಮತ್ತು ಕೊರತಿ ದೈವಗಳ ಕೋಲ, ಕಲ್ಲಾಳ್ತ ಗುಳಿಕ ದೈವದ ಕೋಲ, ಕುಪ್ಪೆ ಪಂಜುರ್ಲಿ ದೈವದ ಕೋಲ, ಬೆಳಗಿನ ಜಾವ ವರ್ಣರ ಪಂಜುರ್ಲಿ ದೈವದ ಕೋಲ ನಡೆಯಿತು.
ಅಂತಂದು ಈ ಪುನಃಸಂಸಾರಗೂ ನಂಬಿಕೆದ ನುಡಿಲ ನಂಬಿಕೆದ ಬೂಳಿಯಲ ಕೊರತು ಸರ್ವರೆಲ್ಲ ಅನುಗ್ರಹ ಮಲ್ಪನೆ ಪುಣ್ಯಕೃತಿ ನಮ್ಮ ನಮ್ಮನ ಸರ್ವಶಕ್ತಿನ ಪಾದವು ಸೇರಿ ನಮ್ಮ
ಬಿಡ್ಲ ಭೂಮಿ ಇಡಾವ ಭೂಮಿ ಬಿಡ್ಲ ಇನ್ನು ಮನವಂಚ ಇಡಾವ ಮನವಂಚ ಬಿಡ್ಲ ಪುತ್ತಾನಂದದಿ ಕೊಡಾವ ಪುತ್ತಾನಂದದಿ ಬದಿಲ್ಲ ಜೀಡಿ ಜಿಗುತ್ತಿಡಾವ ಚಪ್ಪಡಾಯಿ ಬಂಡಾರಡಾವ ಏರಾಯಿ ಪಡಿನ ಇದ್ದಾಳ ಬರೇ ಮಂಡಲ ಇಡಾಳ ಕಟ್ಟಿಂಜು ಉಕ್ಕೆಲ್ಡಾಳ ಬರೇ ಏರಾಯಿ ಬಲಿಟಾಳ ಸೋಪಾಯಿಗ ಕರಡಾಳ ಪೂಜೆಯನ್ನು ಎಡ್ಗಣವಲ್ಲ ಕಟ್ಟಿನೇ ಮಣ ಪ್ರಬಲವಲ್ಲ ಎಂಕುವಂಚನ ಅಪ್ಪೆ ಬೀದಿ ಮಾನವನಿತ್ತು ಮುಕ್ಕಾಲು ಮೂಜೆ ಜೋಗಾರು ಪಾಲನ ಈ ಕುಡುವಂತಾರ ಕೂಡು ಕಾಜದಬೇಕು ಅಂಜು ಮಂಜಲ್ ಅಂಜೀರ ಗಂಧ ಪ್ರಸಾದ ಬರಲ ರಕ್ಷಣೆ ಅಂತ
ஏகலதன்மோடு தெய்வங்கள்லாம் தேக சந்திவன் பாய் தெய்வங்களே சந்திவன் பாய் தெய்வங்களே சந்திவன்
80ರಿಂದ 85 ವರ್ಷಗಳ ಇತಿಹಾಸವನ್ನ ಹೊಂದಿರುವ ತರವಾಡು ಮನೆ ಇದಾಗಿದೆ. ಗುಡ್ಡಪ್ಪ ಪೂಜಾರಿಯವರು ಇಲ್ಲಿ ಆರಾಧನೆ ಮಾಡ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲಾ ಕುಟುಂಬಸ್ಥರು ಸೇರಿಕೊಂಡು ಬಹಳ ಭಕ್ತಿಯಿಂದ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ. ಬಳಿಕದ ದಿನಗಳಲ್ಲಿ ಆರಾಧನೆ ನಿಂತು ಹೋದ ಕಾರಣ ಅಜೀರ್ಣಾವಸ್ಥೆಗೆ ತಲುಪಿತ್ತು. ನಿರ್ಜನ ಪ್ರದೇಶವಾಗಿದ್ದ ಈ ಸ್ಥಳವನ್ನ ಇದೀಗ ಕುಂದರ್ ತರವಾಡು ವತಿಯಿಂದ ಪುನಃ ಪ್ರತಿಷ್ಠೆ ನಡೆದಿದೆ. ಮಾಯಿಲಪ್ಪ ಪೂಜಾರಿ ಮತ್ತು ಸಂಸಾರ ಇಲ್ಲಿ ನೆಲೆಸಿತ್ತು. ಇವರ ಅಧೀನದಲ್ಲಿದ್ದ ಈ ಸ್ಥಳ ತಂತ್ರಿಗಳ ಮುಖೇನ ಪ್ರಶ್ನಾ ಚಿಂತನೆ ಹಾಕಿದಾಗ ಕುಂದರ್ ತರವಾಡಿನ ಆರಾಧನಾ ಸ್ಥಳ ಅಂತ ತಿಳಿಯಿತು. ಮಾಯಿಲಪ್ಪ ಪೂಜಾರಿ ಸಂಸಾರ ಈ ಸ್ಥಳವನ್ನ ಉದಾರವಾಗಿ ದಾನ ಮಾಡ್ತಾರೆ. ಇದೀಗ ಎಲ್ಲಾ ಪರಿವಾರ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆದಿದೆ. ಕಳೆದ ಸುಮಾರು 80-85 ವರ್ಷಗಳ ಹಿಂದಿನ ಇತಿಹಾಸ ಅಂತ ಇಲ್ಲಿ ಹೇಳ್ತಾರೆ. ಈಗಾಗಲೇ ನಾವು ತಿಳಿದ ಮಟ್ಟಿಗೆ 80-85 ವರ್ಷಗಳ ಹಿಂದಿನ ಇತಿಹಾಸ ಅಂತ ಹೇಳ್ತಾರೆ. ಹಾಗೆ 85 ಅಥವಾ 90 ವರ್ಷಗಳ ಹಿಂದೆ ಇಲ್ಲಿ ಗುಡ್ಡಪ್ಪ ಪೂಜಾರಿ ಎಂಬವರು ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಆರಾಧನೆ ಮಾಡ್ತಿದ್ದಂಥ ಒಂದು ಸಂದರ್ಭ ಇತ್ತು. ಆ ಒಂದು ಸಂದರ್ಭದಲ್ಲಿ ಎಲ್ಲ ಕುಟುಂಬಸ್ಥರು ಸೇರಿಕೊಂಡು ಈ ಒಂದು ಆರಾಧನೆಯನ್ನು ಬಹಳ ಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ಆಚರಿಸಿರುವಂಥ ಒಂದು ಹೇಳಿಕೆಯನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಈ ಒಂದು ಆರಾಧನೆ ನಿಂತು ಹೋದ ಕಾರಣ ಅದು ಅಜೀರ್ಣ ವ್ಯವಸ್ಥೆಗೆ ಬಂದಿತ್ತು. ತದನಂತರ ಬಹಳಷ್ಟು ಕಾಲ ಅಜೀರ್ಣ ವ್ಯವಸ್ಥೆಯಲ್ಲೇ ಇತ್ತು. ಹೀಗಾಗಿ ಪ್ರಸ್ತುತವಾಗಿ ನಾವು ಕುಂದರ್ ತರವಾಡಿನವರು ಈ ಒಂದು ಪ್ರದೇಶಕ್ಕೆ ಬಂದು ನಮಗೊಂದು ತರವಾಡು ಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ನಾವು ಈ ಪ್ರದೇಶಕ್ಕೆ ಬಂದು ಈ ಮಣ್ಣಿಗೆ ಬಲ್ನಾಡು ಎಂಬ ಮಣ್ಣಿಗೆ ಬರುವಾಗ ನಮಗೆ ಇಲ್ಲಿ ನಮ್ಮ ತರವಾಡು ಇದೆ ಅಂತ ನಮಗೆ ಒಂದು ವಿಷಯ ತಿಳಿದು ಬಂತು. ಹಾಗೆಯೇ ನಾವು ಇಲ್ಲಿ ಸ್ಥಳೀಯರಾದ ನಮ್ಮ ಮಾಯಿಲಪ್ಪ ಪೂಜಾರಿ ಮತ್ತು ಸಂಸಾರ ಇಲ್ಲಿ ನೆಲೆಸಿತ್ತು. ಈ ಮಾಯಿಲಪ್ಪ ಮತ್ತು ಪೂಜಾರಿ ಇವರ ಅಧೀನದಲ್ಲಿ ಇದ್ದಂಥ ಈ ಒಂದು ಸ್ಥಳ ಏನಾಯಿತು ಅಂತ ಹೇಳಿದ್ರೆ, ನಾವು ತಂತ್ರಿಗಳ ಮುಖೇನ ಇಲ್ಲಿ ಪ್ರಶ್ನಾ ಚಿಂತನೆ ನಡೆಸ್ತಿರುವಾಗ ಅದು ನಮ್ಮ ಕುಂದರ್ ತರವಾಡಿಗೆ ಸೇರಿದ ಒಂದು ಆರಾಧನಾ ಸ್ಥಳ ಅಂತ ನಮಗೆ ಕೇಳಿಬಂತು. ಹಾಗಾಗಿ ನಾವು ಪ್ರಶ್ನಾ ಚಿಂತನೆ ಮುಖಾಂತರ ಇಲ್ಲಿ ಪ್ರಶ್ನೆಯನ್ನು ನೋಡುವಾಗ ನಮಗೆ ಬಂತು ಇಲ್ಲಿನ ಧರ್ಮದೈವ ಧೂಮವತಿ, ಹಾಗೆಯೇ ವರ್ಣರ ಪಂಜರುಳಿ, ಕುಪ್ಪೆ ಪಂಜರುಳಿ, ಕೊರ್ತಿ, ಹಾಗೆ ಕರ್ಲೊಟ್ಟಿ ಇವೆಲ್ಲವೂ ಇಲ್ಲಿ ಕುಂಟಲ್ತಾಯ ಇವೆಲ್ಲವೂ ಇಲ್ಲಿ ಕರ್ನಾಟಕಗಳಿಗ ಹಾಗೆ ಇವೆಲ್ಲವೂ ಇಲ್ಲಿ ದೈವಗಳ ಇದರಲ್ಲಿ ಅಂತ ನಮಗೆ ಕಂಡು ಬಂತು. ಹಾಗೆ ಈ ಒಂದು ಪ್ರತಿಷ್ಠೆ ಮಾಡುವಾಗ ನಮಗೆ ಬೇಕಾಗಿದ್ದು ಮುಖ್ಯವಾಗಿ ನಾಗದೇವತೆಯು. ಆ ನಾಗದೇವತೆಯು ಕೂಡ ಈ ಸ್ಥಳದಲ್ಲಿ ಆರಾಧನೆ ಮಾಡಬಹುದು ಅಂತ ಹೇಳಿ ಒಂದು ಚಿಂತನೆಯನ್ನು ಬಂತು. ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕುಟುಂಬಸ್ಥರು ಸೇರಿಕೊಂಡು ಪ್ರಶ್ನಾ ಚಿಂತನೆಯಲ್ಲಿ ಇಲ್ಲಿ ಬಂದು ನಮಗೆ ಈ ಒಂದು ಸ್ಥಳದ ಬೇಕು ಅಂತ ಇತ್ತು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಮಾಯಿಲಪ್ಪ ಪೂಜಾರಿ ಮತ್ತು ಸಂಸಾರದವರು ಇಲ್ಲಿ ಅವರ ಅಧೀನದಲ್ಲಿದ್ದಂಥ ಜಾಗವನ್ನು ನಮಗೆ ಉದಾರವಾಗಿ ದಾನವಾಗಿ ಕೊಟ್ಟು, ಆ ದಾನವಾಗಿ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಈ ದಿನ ಕೆಮ್ಮಿಂಜೆ ಲಕ್ಷ್ಮೀನಾರಾಯಣ ತಂತ್ರಿಯವರ ನೇತೃತ್ವದಲ್ಲಿ ಈ ಒಂದು ಬ್ರಹ್ಮಕಲಶ ಉತ್ಸವವನ್ನು ಭಾರಿ ವಿಜೃಂಭಣೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಮಗೆ ತಿಳಿದ ಮಟ್ಟಿಗೆ ಅಚ್ಚುಕಟ್ಟಾಗಿ ಇಲ್ಲಿ ಬೆಳಗಿನ ಜಾವ ಕಳೆದ ನಿನ್ನೆಯ ದಿನ ವಾಸ್ತುಹೋಮ ಹಾಗೂ ಇವತ್ತಿನ ಬೆಳಗಿನ ಜಾವ ನಾಗ ಪ್ರತಿಷ್ಠೆ ಮತ್ತು ನಮ್ಮ ಧೂಮಾವತಿ ಪ್ರತಿಷ್ಠೆ, ಉಳಿದ ಪರಿವಾರ ಹೊಂಟಗಳ ಹಾಗೂ ಗುಳಿಗನ ದೈವಗಳ ಎಲ್ಲ ಪ್ರತಿಷ್ಠೆಯನ್ನು ಮಾಡಿ ಈಗಾಗಲೇ ವೆಂಕಟರಮಣ ಹರಿಸೇವೆಯನ್ನು ಕೂಡ ಮಾಡಿ ಈಗಾಗಲೇ ಮುಗಿಸ್ತೇವೆ. ಜೊತೆಯಲ್ಲಿ ವೆಂಕಟರಮಣ ಸೇವೆಯನ್ನು ಕೂಡ ಇಂದು ಮಾಡಲಾಯಿತು. ಇದಕ್ಕೆ ಒಂದು ವಿಶೇಷವಾಗಿ ನಾವು ಹೇಳಬೇಕು ಅಂತ ಹೇಳಿದರೆ, ಇಲ್ಲಿ ಮಾಯಿಲಪ್ಪ ಪೂಜಾರಿ ಮತ್ತು ಮಾಯಿಲಪ್ಪ ಪೂಜಾರಿ ಶ್ರೀಮತಿ ಭವಾನಿ ಮತ್ತು ಸಂಸಾರ ನಮಗೆ ಈ ಜಾಗವನ್ನು ಉದಾರ ರೀತಿಯಲ್ಲಿ ಕೊಟ್ಟಿದ್ದಲ್ಲದೆ ಸರ್ವ ಸಹಕಾರವನ್ನು ನೀಡಿ ಕೂಡ ನಮಗೆ ಸಹಕರಿಸಿದ್ದಾರೆ. ಹಾಗೆ ಮತ್ತೊಬ್ಬ ಅವರ ಮಾಯಿಲಪ್ಪ ಪೂಜಾರಿ ಅವರ ಸಹೋದರರ ಕುಟುಂಬಸ್ಥರು ಕೂಡ ನಮಗೆ ಇಲ್ಲಿ ಈ ದಿನ ನಮಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ ಹಾಗೆ ಸರ್ವ ಸಹಕಾರವನ್ನು ನೀಡಿ ಸಂಪೂರ್ಣ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಬಲ್ನಾಡು ಗ್ರಾಮದ ಎಲ್ಲ ಗ್ರಾಮಸ್ಥರು ನಮಗೆ ಅಭಯವಾಗಿ ನಿಂತು ಹಾಗೂ ಪರವೂರಿನ ಎಲ್ಲ ಹಿರಿಯರು ಕಿರಿಯರು ಅವರ ಮಾರ್ಗದರ್ಶನದಲ್ಲಿ ನಾವು ಇಂದು ಈ ಒಂದು ಪ್ರತಿಷ್ಠಾ ದಿನವನ್ನು ಪೂಜನೀಯ ಸ್ಥಳವಾಗಿ ಮಾಡಿದ್ದೇವೆ. ಹಾಗೆ ಈ ಒಂದು ಕಾರ್ಣಿಕ ಸ್ಥಳವಾದ ಈ ಬಲ್ನಾಡು ಮಣ್ಣಿನಲ್ಲಿ ನಮಗೆ ಸೇರಬೇಕಾದಂಥ ಈ ತರವಾಡಿನ ಆರಾಧನೆ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಒದಗಿದಂತೆ ನಾವು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ಪರಿವಾರ ದೈವಗಳ ಕೋಲೋತ್ಸವ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡು ಬಂದ್ರಿ.
ಇನ್ನು ಫೆಬ್ರವರಿ 18ರಂದು ನಡೆದ ಕೋಲೋತ್ಸವ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಫೆಬ್ರವರಿ 18ರಂದು ಬೆಳಗ್ಗೆ ಕುಂಟಳ್ತಾಯ ದೈವದ ಕೋಲ, ನಂತರ ಧರ್ಮದೈವ ಧೂಮಾವತಿ ದೈವದ ಕೋಲ ನಡೆಯಿತು. ಸಂಜೆ ದೈವಗಳಿಗೆ ತಂಬಿಲ ಸೇವೆ ನಡೆಯಿತು. ಪುತ್ತೂರು ತಾಲೂಕಿನ ಬಾಯಾರು ಬಲ್ನಾಡಿನಲ್ಲಿ ಸುಮಾರು 100 ವರ್ಷಗಳ ಇತಿಹಾಸ ಇರುವ ದೈವಗಳು ಇದೆ ಎಂಬುದು ತಿಳಿದು ಬಂದಿದೆ. ಆ ಬಳಿಕ ಕುಟುಂಬಸ್ಥರು ತಮ್ಮ ಸ್ವಪ್ರಯತ್ನದಿಂದ ಇದೀಗ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನ ಮಾಡಿದ್ದಾರೆ. ಉಸ್ತುವಾರಿಯನ್ನ ಚೆನ್ನಪ್ಪ ಪೂಜಾರಿಯವರು ಅಧ್ಯಕ್ಷರಾಗಿ, ವಾಸು ಪೂಜಾರಿ, ಆನಂದ್ ಪೂಜಾರಿ, ಪ್ರವೀಣ್ ಬೆಳುವಾಯಿ ಇವರೆಲ್ಲರ ಸಹಕಾರದಿಂದ ತರವಾಡಿನ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆದಿದೆ.
కొడుతులో తంత్ర తూపుతు మంత్ర వంటనంచిన దేవిని దీయులు ప్రతిష్టాంత సంసారం ఈయన తంత్రిక సంస్థలు తీవ్ర కొండాన్ని కొడుతుందని చెప్తా ఈయన నూడుపాడి బ్రహ్మసభೆ అవసరం జనాంత కొడుతులో గుర్తు కొడుతులో నూడాయి కుక్య పడ్డాయి బయటికి నడు గుర్తులో అయితే ఈయన ఎలాంటి మాణిక సార్ అనుకుంటూ వాళ్ళ
ಕುಂದಾರು ತರವಾಡಿನ ಕುಟುಂಬಸ್ಥರು ಸಾಧಾರಣ 3 ವರ್ಷಗಳ ಹಿಂದೆ ಹಲವಾರು ಸ್ಥಳಗಳಲ್ಲಿ ತಮ್ಮ ತರವಾಡನ್ನು ಹುಡುಕ್ತಾ ಬಾಯಾರಲ್ಲಿ ಬಲ್ನಾಡು ಬಾಯಾರಲ್ಲಿ ನಮ್ಮ ತರವಾಡು ಇದೆ ಎಂಬ ಮಾಹಿತಿಯೊಂದಿಗೆ ನಮ್ಮ ಬಲ್ನಾಡು ಗ್ರಾಮದ ಬಾಯಾರ್ ಎಂಬಲ್ಲಿ ಮಾಯಲಪ್ಪ ಪೂಜಾರಿ, ನನ್ನ ತಂದೆಯವರಾದ ಮಾಯಲಪ್ಪ ಪೂಜಾರಿ ಅವರನ್ನು ಸಂಪರ್ಕಿಸಿ ಈ ಸ್ಥಳದಲ್ಲಿ ಸುಮಾರು 100 ವರ್ಷ ಇತಿಹಾಸ ಇರುವಂಥ ದೈವಗಳು ಮೊದಲು ತನ್ನ ತಂದೆಯ ತಂದೆ ಅಜ್ಜನಾದ ಗುಡ್ಡಪ್ಪ ಪೂಜಾರಿ ಅವರು ಆರಾಧಿಸುತ್ತಾರೆಂದು ನಮಗೆ ತಿಳಿದಿರುವ ಪ್ರಕಾರ ಈ ಕುಟುಂಬಸ್ಥರು ಪ್ರಶ್ನಾ ಚಿಂತನೆಯನ್ನು ಮಾಡುವಾಗ ನಿಮ್ಮ ಮೂಲ ಸ್ಥಾನ ಬಲ್ನಾಡು ಬಾಯರ್ನಲ್ಲಿ ಇದೆ ಎಂಬ ಮಾಹಿತಿಯನ್ನು ದೈವಜ್ಞರು ತಿಳಿಸಿರ್ತಾರೆ. ಅದರ ಪ್ರಕಾರ ಕುಟುಂಬಸ್ಥರು ಅವರ ಸಹಪ್ರಯತ್ನದಿಂದ ಇಂದು ಸಾಧಾರಣ 3 ವರ್ಷಗಳ ಹಿಂದೆಯೇ ಈ ಪ್ರಯತ್ನವನ್ನು ಮಾಡಿ ಇದೀಗ ಇವತ್ತು ನಿನ್ನೆಯ ದಿನ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿ ಇಂದು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ಮಾಡಿರುತ್ತಾರೆ. ಸಾಧಾರಣ ಸಣ್ಣ ಕುಟುಂಬದವರಾದರೂ ಸಣ್ಣ ಎಲ್ಲ ಕುಟುಂಬ ಸದಸ್ಯರು ಸೇರಿ ಇದರ ಉಸ್ತುವಾರಿಯನ್ನು ಶ್ರೀಯುತ ಚೆನ್ನಪ್ಪ ಪೂಜಾರಿ ಅವರು, ಅದೇ ರೀತಿ ಅಧ್ಯಕ್ಷರಾಗಿ ಗುಂಡ್ಯಾಡ್ಕ ವಾಸು ಪೂಜಾರಿ ಅವರು, ಅವರ ಎಲ್ಲ ಬಂಧು ಮಿತ್ರರು, ಅದೇ ರೀತಿ ಮಡಿಕೇರಿ ಆನಂದ ಪೂಜಾರಿ, ಪ್ರವೀಣ್ ಬೆಲ್ವಾಯಿ ಇವರೆಲ್ಲರ ಸಹಕಾರದಿಂದ ಈ ಒಂದು ಬಲ್ನಾಡು ಬಾಯರ್ನಲ್ಲಿ ಕುಂದಾರು ತರವಾಡಿನ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಇವತ್ತು ಅದ್ದೂರಿಯಾಗಿ ನಡೆದಿರುತ್ತದೆ. ಈ ಬಾಯಾರು ತರವಾಡಿನಲ್ಲಿ ಕುಂದಾರು ತರವಾಡಿನ ಒಂದು ದೈವ ತರವಾಡು ಮನೆ ದೈವಸ್ಥಾನ ಅಚ್ಚುಕಟ್ಟಾಗಿ ಭಾರಿ ಚಂದವಾಗಿ ಮಾಡಿರುತ್ತಾರೆ. ಇದು ನಾವು ಈ ಜಾಗವನ್ನು ಉದಾರವಾಗಿ ನಮ್ಮ ಕುಟುಂಬದಾಗಿ ಇವರಿಗೆ ನಾವು ಈ ಜಾಗವನ್ನು ದಾನವಾಗಿ ನೀಡಿರುತ್ತೇವೆ. ಕುಂದಾರ್ ತರವಾಡಿನ ಪರಿವಾರ ದೈವಗಳ ಸ್ಥಾನದ ಕೆಲಸವನ್ನ ಮೋನಪ್ಪ ಆಚಾರ್ಯ ಕಲ್ಲಡ್ಕ ಅವರೇ ಮಾಡಬೇಕು ಅನ್ನೋದಾಗಿ ಪ್ರಶ್ನಾ ಚಿಂತನೆಯಲ್ಲಿ ಬರಲು ಕಾರಣವೇನು? ನೀವೇ ನೋಡಿ. 100 ವರ್ಷಗಳ ಇತಿಹಾಸ ಹೊಂದಿರೋ ಕುಂದರ್ ತರವಾಡಿನ ಪರಿವಾರ ದೈವಗಳ ಈ ಸ್ಥಳದಲ್ಲಿ ಸಾಕಷ್ಟು ಕಾರಣಿಕಗಳು ಕೂಡ ನಡೆದಿದೆ. ನಂಬಿದ ಎಲ್ಲ ಭಕ್ತರಿಗೆ ಇಲ್ಲಿನ ದೈವಗಳು ಅಭಯ ನೀಡುತ್ತಾ ಬಂದಿದೆ. ಕುಂದರ್ ತರವಾಡಿನವರು ಪ್ರಶ್ನಾ ಚಿಂತನೆಯಲ್ಲಿ ನೋಡಿದಾಗ ಮೋನಪ್ಪ ಆಚಾರ್ಯ ಕಲ್ಲಡ್ಕ ಇವರೇ ಇಲ್ಲಿನ ದೈವಗಳ ಸ್ಥಾನದ ಕೆಲಸ ಮಾಡಬೇಕು ಅನ್ನೋದು ಗೋಚರವಾಗುತ್ತೆ. ಇದೀಗ ಇಲ್ಲಿನ ಸ್ಥಾನದ ಮತ್ತು ತರವಾಡು ಮನೆಯ ಮರದ ಕೆಲಸಗಳನ್ನ ಮೋನಪ್ಪ ಆಚಾರ್ಯ ಕಲ್ಲಡ್ಕ ಇವರು ಮಾಡಿದ್ದಾರೆ. ನಾಗನಕಟ್ಟೆ ಮತ್ತು ತರವಾಡು ಮನೆಯ ಕಾಮಗಾರಿಯು ಯಶೋಧರ ಪೂಜಾರಿ ಕುಂಜೂರು ಪಂಜ ಅವರು ಮಾಡಿದ್ದಾರೆ. ಕುಟುಂಬಸ್ಥರ ಪ್ರಶ್ನೆ ಇದು ತುನಗ ಕೈ ನೆನಪುನಾಗ ಎಂಕಲ್ನ ಕೈ ಯಾವು ಕೆಲ ದೈವ ಕೆಲಸ ಬಂದು ಪಂಡದು ತೋಜಿದ ಬತ್ತನಿಗೆ ಅಂಚಾದು ಪುನಗ ಎರಡು ಎತ್ತದ ಪಂಡೇರಿ ಆ ಜೋಮಾದಿ ಸ್ಥಾನದಲ್ಲ ಮನೆ ಮಂಚದಲ್ಲ ಕೆಲಸ ಅಂಚನೆ ತರವಾಡದಲ್ಲ ಕೆಲಸ ಮಲ್ತದ್ದು ಕುರುಡೊಂದು ಪಂಡೇರಿ ನನ್ನ ಋಣಾನು ಬಂದೋಡು ಎಂಕಲ್ನ ಗುರು ವಿಶ್ವಕರ್ಮ ದೇವರನ್ನ ಅನುಗ್ರಹಡು ಎಂಕಲು ಕೆಲಸ ಮಲ್ತದ ತೆರಿಯಂದೆ ನಾ ಮಲ್ತನ ಕೆಲಸೋಡು ಅನೇಕ ಹೆಚ್ಚು ಕಮ್ಮಿ ಪೇರ್ನ ಸಾಧ್ಯ ಉಂಟು. ನಾನು ಎಂಕ್ಲಿಗೆ ತೀರನ ಹತ್ತು ಆ ಗುರು ವಿಶ್ವಕರ್ಮ ದೇವರು ವಾರತಿದ ಬುದ್ಧಿನ ಕೊರತು ಎಂಕಲ್ದ ಕೆಲಸ ಮಲ್ಪದಿರ್ನ ಗೊತ್ತುಜ್ಜಿ ಐಕ ಪೂರ ಕಾರಣ ಆರು ಅಂಚಾದ ಮಲ್ತನ ಕೆಲಸೋಡು ಮುಲ್ಪದ ಆ ದೈವದ ಭಕ್ತರನ್ನ ಕ್ಲೇಗಲ ಮಲ್ಪಾಯಿನ ಕ್ಲೇಗಲ ಮಾತ ಸಂತೋಷ ಆತಂಡು ಅಂಚನೆ ಊರದ ಕ್ಲೇಗಲ ಅದು ಮಾತ ನೆತ್ತಕ್ಲೇಗ ಸಂತೋಷ ಆತನು ಅಂಚನೆ ದೈವಲ ಪರಿಪೂರ್ಣ ಕಲೆಟ್ಟು ಈ ಬಲ್ನಾಡು ದೇವಸ್ಥಾನ ನೆಟ್ಟು ತರವಾಡು ಇಲ್ಲಡಲ ದೇವಸ್ಥಾನ ನೆನೆರಾದು ಮುಕ್ಲಿನ ಕುಟುಂಬ ಸಂಸಾರನು ಉತ್ತರ ಅಭಿವೃದ್ಧಿ ಮಲ್ಪಡು ದಿನೋದಿನ ಈ ಸ್ಥಳಲ ಈ ಕುಟುಂಬದಕ್ಕೆಲ್ಲ ಉತ್ತರ ಅಭಿವೃದ್ಧಿ ಆವಡು ಬಂಡದು ಎಂಕಲ್ನ ಗುರು ವಿಶ್ವಕರ್ಮ ದೇವರ ನಟ್ಟೊಂದು. ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದಲ್ಲಿ ಕುಟುಂಬದ ಹಿರಿಯರಾದ ಬಾಪನಕಟ್ಟೆ ಶ್ರೀ ಕೃಷ್ಣಪ್ಪ ಪೂಜಾರಿ, ಸಮಿತಿಯ ಅಧ್ಯಕ್ಷ ವಾಸು ಪೂಜಾರಿ ಗುಂಡ್ಯಡ್ಕ, ಉಪಾಧ್ಯಕ್ಷ ಪ್ರವೀಣ್ ಕುಮಾರ್ ಬಿಳುವಾಯಿ, ಕೋಶಾಧಿಕಾರಿ ಚೆನ್ನಪ್ಪ ಪೂಜಾರಿ ಪುತ್ತೂರು, ಪ್ರಧಾನ ಕಾರ್ಯದರ್ಶಿ ಆನಂದ ಬಿಎಸ್ ಮಡಿಕೇರಿ, ಸಮಿತಿ ಸರ್ವ ಸದಸ್ಯರು ಹಾಗೂ ಬಾಯರು, ಕುಂದರ್ ತರವಾಡು ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು ಭಾಗವಹಿಸಿದ್ರು. ನೋಡಿದ್ರಲ್ವಾ, ಇದು ಪುತ್ತೂರು ತಾಲೂಕಿನ ಬಾಯಾರು ಬಲ್ನಾಡು ಕುಂದರ್ ತರವಾಡು ಕುಟುಂಬದ ವತಿಯಿಂದ ನೂತನ ತರವಾಡು ಮನೆ ಗೃಹ ಪ್ರವೇಶ ಮತ್ತು ತರವಾಡು ನಾಗದೇವರು, ಧರ್ಮದೈವ ಧೂಮಾವತಿ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ವಿಶೇಷ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.